रोमियो रोमियो कल के रोमियो भोले शक्ल वाले सारे के सारे परे पियो रोमियो रोमियो ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ಕೋಟ್ಯಾನ್. ನಾನು ನಿಮ್ಮ ಪ್ರೀತಿಯ ನಾಗರಾಜ್ ಸಂಜನಾ. ಇದು ಪ್ರತಿಭೆಗಳ ತವರೂರು, ಸಾಂಸ್ಕೃತಿಕ ತೇರು, ಹಾಗೆಯೇ ಮನೋರಂಜನೆಯ ತವರೂರು. ಅದುವೇ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್. ಸೊ ಬರ್ಲಿ ಜೋರಾದಂತಹ ಚಪ್ಪಾಳೆ ನಮ್ಮ ಸ್ಪಂದನ ವಾಹಿನಿ ಹಾಗೇನೆ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಅರ್ಪಿಸುವಂತಹ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೀಸನ್ 1. ಹಾಗೆ ಮಹಾಯುದ್ಧ ಪ್ರಾರಂಭವಾಗಿದೆ. ಮಹಾಯುದ್ಧದ ಚಕ್ರವ್ಯೂಹವನ್ನು ಭೇದಿಸಿಕೊಂಡು ಅಭಿಮನ್ಯುವಿನ 4ನೇ ಸುತ್ತಿನತ್ತ ಬಂದು ನಿಂತುಕೊಂಡಿದ್ದೇವೆ. ಈ ಸುತ್ತಲ್ಲಿ ಯಾರೆಲ್ಲ ಕೊನೆಯದಾಗಿ ಪಟಾಕಿ ಹೊಡೆದು ಸಂಭ್ರಮ ಆಚರಿಸಿಕೊಂಡು ಯುದ್ಧವನ್ನು ಗೆದ್ದು ಹೋಗ್ತಾರೆ, ಡೈರೆಕ್ಟ್ ಆಗಿ ಸೆಮಿಫಿನಾಲೆಗೆ ಹೋಗುವಂತಹ ಫ್ಲೈಟ್ ಟಿಕೆಟ್ ಅನ್ನು ತೆಗೆದುಕೊಳ್ತಾರೆ ಅಂತ ಕಾಯ್ತಾ ಇದ್ದೇವೆ. ಯಾರ ಪಾಲಾಗುತ್ತೆ ಆ ಒಂದು ಗೋಲ್ಡನ್ ಮೆಡಲ್ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾದು ನೋಡಬೇಕು ಅಷ್ಟೇ. ಹಾಗಿದ್ರೆ ಮತ್ತೆ ತಡ ಮಾಡಿದ್ರೆ ಕಂಟೆಸ್ಟೆಂಟ್ಗಳು ತುದಿಗಾಲ್ ಮೇಲಿದ್ದಾರೆ. ಸೊ ಗೋಲ್ಡನ್ ಬಜರ್ ಪಡೆದು ಡೈರೆಕ್ಟ್ ಸೆಮಿಫಿನಾಲೆಗೆ ಹೋಗೋದಕ್ಕೆ ಮತ್ತೆ ಮಾಡೋದು ಬೇರೆ ಏನೂ ಇಲ್ಲ. ನಾವೀಗ ನಮ್ಮ 3 ಜನ ಹ್ಯಾಂಡ್ಸಮ್ ಅಂಡ್ ಗಾರ್ಜಿಯಸ್ ಆಗಿರುವಂತಹ ಜಡ್ಜಸ್ ಅನ್ನ ಮಾತ್ರ ವೆಲ್ಕಮ್ ಮಾಡೋದು ಬಾಕಿ ಇದೆ. ಇವತ್ತಿನ ಕಾರ್ಯಕ್ರಮದ ತ್ರಿಮೂರ್ತಿಗಳು ನಮ್ಮ ತೀರ್ಪುಗಾರರನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಅ ವೆರಿ ಹ್ಯಾಂಡ್ಸಮ್ judge, that is Sumi Tami. Ladies and gentlemen, put your hands together for Sumi Tami. And we have ಇನ್ನೊಂದು ಜನ ಯಾರು ಅಂತ ಹೇಳಿದ್ರೆ ಮಂಗಳೂರಿನ ಪ್ರತಿಯೊಬ್ಬರಿಗೂ ಕೂಡ ಪರಿಚಿತವಾದಂತಹ ಹೆಸರು, ಕರ್ನಾಟಕವನ್ನ ನೃತ್ಯದ ಮೂಲಕ ಕೊಣಿಸಿದಂತಹ ಪ್ರತಿಭೆ, ದಟ್ ಈಸ್ ಮಿಸ್ಟರ್ ಸೂರಜ್ ಸಾನಿಲ್. ಹಾಗೇನೆ ಇವರಿಬ್ಬರು ಇರ್ಬೇಕಾದ್ರೆ ಇನ್ನೊಬ್ರು ಗಾರ್ಜಿಯಸ್ ಜಡ್ಜ್ ನಮ್ಮ ಜೊತೆ ಇರಲೇಬೇಕು. ಕರ್ನಾಟಕದ ಮನೆ ಮಂದಿಯ ಮನಸ್ಸು ಗೆದ್ದಂತಹ ನಮ್ಮ ಪ್ರತಿಭೆ, ದಟ್ ಈಸ್ ನನ್ ಅದರ್ ದ್ಯಾನ್ ಸಾಕ್ಷಿ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಮುಖಾಂತರ ನಮ್ಮ 3 ಜನ ಜಡ್ಜಸ್ ಅನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು our judges. ಹೊಸ 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 ಜಲಗಿದು ಹೊಸ 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 ಹೊಸ. ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೇನೆ ನಮ್ಮ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ನಡೀತಾ ಇದೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಇನ್ನೊಂದು ಕಂಟೆಸ್ಟೆಂಟ್ ಅನ್ನು ವೇದಿಕೆಗೆ ಕರೆಯುವಂತ ಹೊತ್ತು. ಅದಕ್ಕಿಂತ ಮೊದಲು ನಮ್ಮೆಲ್ಲ ಸ್ಪಾನ್ಸರ್ಸ್ಗೂ ಕೂಡ ಧನ್ಯವಾದ ಅಂತ ಹೇಳಲೇಬೇಕು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ವೆನ್ಯೂ ಪಾರ್ಟ್ನರ್ ಆಗಿರುವಂತಹ ಸೃಷ್ಟಿ ಗಾರ್ಡನ್ಸ್ಗೆ ಧನ್ಯವಾದ ಅಂತ ಹೇಳ್ತಾ, ಹಾಗೆಯೇ ನಮ್ಮ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಪಾರ್ಟ್ನರ್ ಆಗಿರುವಂತಹ ವಿಜಯ ಸೌಂಡ್ಸ್ಗೂ ಕೂಡ ಧನ್ಯವಾದ ಅಂತ ಹೇಳ್ತಾ, ಹಾಗೆಯೇ ನಮ್ಮ ಮೀಡಿಯಾ ಪಾರ್ಟ್ನರ್ ಆಗಿರುವಂತಹ ಸ್ಪಂದನ ವಾಹಿನಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ, ಹಾಗೆಯೇ ಹಾಸ್ಪಿಟಾಲಿಟಿ ಪಾರ್ಟ್ನರ್ ನಮ್ಮ ಟೋನಿ ಎಸ್ಟೇಟ್ಗೂ ಧನ್ಯವಾದ ಅಂತ ಹೇಳ್ತಾ, ಸ್ಪೆಷಲ್ ಆಗಿರುವಂತಹ ಸ್ಪಾನ್ಸರ್ಸ್ ಆಗಿರುವಂತಹ ಅನ್ಸಿ ಗೋಲ್ಡನ್ ಡೈಮಂಡ್ಸ್ ಹಾಗೆಯೇ ಸುಧಾ ಜುವೆಲ್ಲರ್ಸ್ ಇವರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ, ಈಗ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಸ್ಪರ್ಧಿಯನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ದಟ್ ಈಸ್ ನನ್ ಅದರ್ ದ್ಯಾನ್ ದಿಶಾ ಫ್ರಮ್ ವಾಮಂಚೂರು. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದಿಶಾ. ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ, ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ
tam tim tom nam ಮನದ ಮಗು ಹಠ ಮಾಡಿದೆ ಮಾಡಿದ ಕೊಂದಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಹಾಗೆ ನಮ್ಮ ದಿಶಾ ಸ್ಪೆಷಲ್ ಸಾಂಗ್ನೊಂದಿಗೆ ಕಳೆದ ವರ್ಷದ ಬ್ಲಾಕ್ ಬಸ್ಟರ್ ಸಿನಿಮಾ, ಕಳೆದ ವರ್ಷದ ಬ್ಲಾಕ್ ಬಸ್ಟರ್ ಗೀತೆ, ಕನ್ನಡ, ಕರುನಾಡು, ತುಳುನಾಡು ಎಲ್ಲವೂ ಕೂಡ ಸಂಸ್ಕೃತಿಯೊಂದಿಗೆ ಬಿಂಬನವಾದಂತಹ ಕಾಂತಾರದ ಒಂದು ನವಿಲಿನ ನರ್ತನವನ್ನು ಕಂಡಂಗಿತ್ತು. ಸೊ ಅಷ್ಟೇ ಈ ನವಿಲಿನ ನರ್ತನ ಇವತ್ತು ನಮ್ಮ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ನ ವೇದಿಕೆ ಮೇಲಾಗಿದೆ. ಆ ನರ್ತನ ಅಲ್ಲಿ ಕುಳಿತಿರುವಂತಹ ನರ್ತಕರಿಗೆ ಎಷ್ಟು ಖುಷಿಯಾಗಿದೆ ಅಂತ ಕೇಳಬೇಕಿದೆ. ಡೈರೆಕ್ಟ್ಲಿ ಸಾಕ್ಷಿ ಮೇಡಮ್. ಹಾಯ್ ದಿಶಾ. ಹಾಯ್ ಮ್ಯಾಮ್. ಸೊ ನನಗೆ ಸೆಮಿ ಕ್ಲಾಸಿಕಲ್ ಒಂದು ಪೋರ್ಷನ್ ಮಾಡಿದ್ರಿ ಗೊತ್ತಾ, ಇನ್ ಬಿಟ್ವೀನ್. ಸೊ ನನಗೆ ಅದು ತುಂಬ ಇಷ್ಟ ಆಯಿತು. ಯು ಆರ್ ವೆರಿ ಗ್ರೇಸ್ಫುಲ್. ಆ ಸ್ಟೈಲ್ ನಿಮಗೆ ತುಂಬ ಆ್ಯಪ್ಟ್ ಅನಿಸ್ತು ನನಗೆ. ಇಟ್ ಸೂಟ್ಸ್ ಯುವರ್ ಬಾಡಿ ಲ್ಯಾಂಗ್ವೇಜ್. ನಾಟ್ ಓನ್ಲಿ ದ್ಯಾಟ್, ಯುವರ್ ಬಾಡಿ ಲ್ಯಾಂಗ್ವೇಜ್ ಕ್ಯಾನ್ ಅಡ್ಯಾಪ್ಟ್ ಟು ಎನಿ ಸ್ಟೈಲ್ ಅನಿಸುತ್ತೆ. ನೀವು ಏನೇ ಸ್ಟೈಲ್ ಮಾಡಿದ್ರೂ ಅದು ನಿಮ್ಮ ಬಾಡಿ ಲ್ಯಾಂಗ್ವೇಜ್ಗೆ ಆಟೋಮೆಟಿಕ್ಕಾಗಿ ಅಡ್ಯಾಪ್ಟ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಸಾಂಗ್ ಸೆಲೆಕ್ಷನ್ ತುಂಬ ಚೆನ್ನಾಗಿತ್ತು. ವೆರಿ ನೈಸ್ ಸಾಂಗ್. ಆ್ಯಂಡ್ ನೀವು ಇಂಪ್ರೂವ್ ಮಾಡ್ಕೋಬೇಕಾಗಿರೋದು ನಿಮ್ಮ ಸ್ಟ್ಯಾಮಿನಾ, ನಿಮ್ಮ ಎನರ್ಜಿ. ಟುವರ್ಡ್ಸ್ ದ ಎಂಡ್ ತುಂಬ ಡ್ರಾಪ್ ಆಯಿತು ಎನರ್ಜಿ. ಸೊ ನೀವು ಅದ್ರ ಮೇಲೆ ವರ್ಕ್ ಮಾಡಬೇಕು. ಆ್ಯಂಡ್ ಆಲ್ಸೋ ಫಿನಿಶಿಂಗ್ ಸ್ಟೆಪ್ನ ಫಿನಿಶ್ ಮಾಡಿ ಇನ್ನೊಂದು ಸ್ಟೆಪ್ಗೆ ಹೋಗಬೇಕು. ಸೊ ಅದ್ರ ಮೇಲೆ ನೀವು ವರ್ಕ್ ಮಾಡಿದ್ರೆ ಯು ವಿಲ್ ಬಿ ಅ ಗ್ರೇಟ್ ಡಾನ್ಸರ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಓವರ್ ಟು ಸೂರಜ್ ಸರ್. ಹಾಯ್ ದಿಶಾ. ಹಾಯ್ ಸರ್. ನನಗೆ ತುಂಬ ಇಷ್ಟ ಆಯಿತು ಸಾಂಗ್ ಸೆಲೆಕ್ಷನ್ಸ್ ಇವತ್ತಿದು. ಇಟ್ಸ್ ಅನ್ ವಂಡರ್ಫುಲ್ ಸಾಂಗ್ ಟು ಪ್ರೆಸೆಂಟ್ ಆನ್ ದ ಸ್ಟೇಜ್ ಫಾರ್ ದ ಕನ್ನಡ ರೌಂಡ್. ಮತ್ತು ನನಗೆ ಏನು ಖುಷಿ ಅನಿಸ್ತಂದರೆ ನೀವು ಈಸ್ಟರ್ನ್ ಕಂಟೆಂಪ್ರರಿನ ಟ್ರೈ ಮಾಡಿರೋದು ಸ್ಟೇಜಲ್ಲಿ ತುಂಬ ಖುಷಿ ಆಯಿತು. ನಿಮ್ಮ ಕಂಫರ್ಟೆಬಿಲಿಟಿ ನಿಮ್ಮ ಪರ್ಫಾರ್ಮೆನ್ಸಲ್ಲೇ ಗೊತ್ತಾಗುತ್ತೆ. ಏನಂದರೆ ಈಸ್ಟರ್ನ್ ಮಾಡುವಾಗ ಇರೋ ಕಾನ್ಫಿಡೆನ್ಸ್ ಆ್ಯಂಡ್ ಪರ್ಫೆಕ್ಷನ್ ವೆಸ್ಟರ್ನ್ ಫಾರ್ಮಲ್ಲಿ ಇಲ್ಲ. ಸೊ ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು. ನೀವು ಎರಡನ್ನು ಜಲ್ಲಪ್ ಮಾಡಿದಾಗ ವೇದಿಕೆಯಲ್ಲಿ ನಾವು ಎರಡನ್ನು ಕಂಪೇರ್ ಮಾಡ್ತೀವಿ. ನೀವು ಕಥಕ್, ಸೆಮಿ ಕ್ಲಾಸಿಕಲ್ ಮತ್ತು ಸ್ವಲ್ಪ ಬೇಟಕ್, ಲಾವಣಿ ಟ್ರೈ ಮಾಡಿದ್ರ. ಸೊ ಇದನ್ನು ಟ್ರೈ ಮಾಡಿದಾಗ ಇರುವ ಕಂಫರ್ಟೇಬಲ್ನೆಸ್ ನೀವು ಮತ್ತು ವ್ಯಾಕಿಂಗ್ ಮಾಡಿದಾಗ, ಪಾಪಿಂಗ್ ಮಾಡಿದಾಗ ಅಲ್ಲಿ ಇರಲಿಲ್ಲ. ಸೊ ಇದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು. ಯು ಹ್ಯಾವ್ ಟು ಬಿಕಮ್ ಎನ್ ವರ್ಸಟೈಲ್ ಡ್ಯಾನ್ಸರ್. ಇದರ ಬಗ್ಗೆ ವರ್ಕ್ ಮಾಡಿದರೆ ಯು ಕ್ಯಾನ್ ಕಮ್ ಆ್ಯಸ್ ಎ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್. ಓಕೆ, ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಸುಮಿತ್ ಅಮಿನ್ ಸರ್. ದಿಶಾ, ಹಾಂ ಸರ್. ಪಿಕಾಕ್ ಥರ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಸರ್. ಎಸ್, ಬ್ಯೂಟಿಫುಲ್. ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ. ಅದೇ ಎರಡು ಡ್ಯಾನ್ಸ್ ಫಾರ್ಮನ್ನು ಮಿಕ್ಸ್ ಮಾಡಿದಾಗ ಈಕ್ವಲ್ ಆಗಿ ಜಸ್ಟಿಸ್ ಮಾಡಬೇಕು, ಈಕ್ವಲ್ ಆಗಿ ಎನರ್ಜಿ ಆಗಬೇಕು. ಓಕೆ, ನನಗೆ ಯಾಕೋ ನಿಮ್ದು ಇಂಡಿಯನ್ ಫಾರ್ಮ್ ಸ್ವಲ್ಪ ಕ್ಲೀನ್ ಕಾಣಿಸಿತ್ತು, ಅದರ್ ದೆನ್ ಯೋರ್ ವೆಸ್ಟರ್ನ್. ಸ್ವಲ್ಪ ಎನರ್ಜಿ ಡ್ರಾಪ್ ಆಯ್ತು ಸೆಕೆಂಡ್ ಹಾಫಲ್ಲಿ ಅಲ್ವಾ? ಎಸ್, ಅದರ್ ದೆನ್ ಇಟ್ ವಾಸ್ ಅ ಗುಡ್ ಪರ್ಫಾರ್ಮೆನ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ವಿಶ್ ಆಲ್ ದ ಬೆಸ್ಟ್. ವಿಶಾ, ಮತ್ತೆ ಸಿಗೋಣ. ಯಾರು ಕೈ ಬಿಟ್ಟರು ಜನತಾ ಜನಾರ್ದನ ಕೈ ಬಿಡೋದಿಲ್ಲ ಅಲ್ವಾ? ಎಲ್ಲದಕ್ಕೂ ಉತ್ತರ ಕೊಡೋರು ಲಾಸ್ಟಿಗೆ ಯಾರು? ಜನತಾ ಜನಾರ್ದನ ಉತ್ತರ ಕೊಡ್ತಾರೆ. ಹಾಗಾಗಿ ಅಲ್ಲಿ ತನಕ ಕಾಯ್ತಾ ಇರೋಣ. ವಿಶ್ ಆಲ್ ದ ಬೆಸ್ಟ್ ನೆಕ್ಸ್ಟ್ ಜರ್ನಿ. ಥ್ಯಾಂಕ್ ಯು. ಇದು ಸ್ಪಂದನ ವಾಹಿನಿ ಹಾಗೆಯೇ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ಸೀಸನ್ 1 ನಡೀತಾ ಇದೆ. ಸೊ ಇವತ್ತು 4ನೇ ವಾರದಲ್ಲಿ ನಾವೆಲ್ಲರೂ ಕೂಡ ಸೇರ್ಕೊಂಡಿದ್ದೇವೆ. ಸೊ ಯಾರಿಗೆ ಗೋಲ್ಡನ್ ಬಜರ್ ಬರುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾದು ನೋಡ್ತಾ ಇದ್ದೇವೆ. ಸೊ ಇದೀಗ ಮುಂದಿನ ಕಂಟೆಸ್ಟೆಂಟ್ ಅನ್ನು ವೇದಿಕೆಗೆ ಕರೆಯುವಂತ ಹೊತ್ತು. ಸೊ ವಿ ಹ್ಯಾವ್ Dhanu from Chikmagalur. So ladies and gentlemen, put your hands together for Dhanu. क्या चाहिए रे तेरे को?
ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ ಹೀರೋನಾ ಅಲ್ಲ ವೆಲಾಡ್ ಧನು ಚಿಕ್ಕಮಂಗಳೂರು, ಏನ್ ಎನರ್ಜಿ, ಏನ್ ಪವರ್. KGF ಅಲ್ಲಿ ರಾಕಿ ಬಾಯ್ ಎಷ್ಟು ಎನರ್ಜಿ ಹಾಕಿ ವರ್ಲ್ಡ್ ವೈಡ್ ಕನ್ನಡವನ್ನ KGF ಅನ್ನ ಒಂದು ಲೆವೆಲ್ ಮೇಲ್ಗಡೆ ತಕೊಂಡು ಹೋದ್ರು. ನಮ್ಮ ಧನು ಕೂಡ ಎನರ್ಜಿಯಲ್ಲಿ ನಮ್ಮ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ ಅನ್ನ ಇನ್ನೊಂದು ಲೆವೆಲ್ ಮೇನ್ ತಕೊಂಡು ಹೋಗಿದ್ದಾನೆ. ಸೊ ಫೈರ್ ಪರ್ಫಾರ್ಮೆನ್ಸ್ಗೆ ಬರಲಿ ಫೈರ್ ಚಪ್ಪಾಳೆಗಳು ಎಲ್ಲರ ಕೈಗಳಿಂದ. ಸೊ ನಾವಂತೂ ಎಂಜಾಯ್ ಮಾಡಿದ್ವಿ. ನಾನು ಅಷ್ಟೇ. ಮಾತೇ ಇಲ್ಲ ಬಿಡು. ಚಿಕ್ಕಮಂಗಳೂರು ನಮ್ಮ ಚಿಕ್ಕ ಮಲ್ಲಿಗೆ, ಈ ಮಲ್ಲಿಗೆಯ ಪರಿಮಳ ಹೆಂಗಿತ್ತು ಅಂತ ಹೇಳಿ ಸುಮಿತಾ ಮೀನ್ ಸರ್. ಧನು, ಸರ್ ಏನು ತಿಂತೀರಪ್ಪ ಹೊಟ್ಟೆಗೆ? ಸರ್ ಅನ್ನ ಸಾರು. ಕಬ್ಬಿನ ತಿಂತೀರಾ? ಲೆಗ್ಸ್ ಎಲ್ಲ ಪೇನ್ ಆಗಲ್ವಾ ಅಷ್ಟು ಮೇಲಿಂದ ಹಾರುವಾಗ? ಇಲ್ಲ ಸರ್. ಇಲ್ಲ, ತೆಲುಗು ಡ್ಯಾನ್ಸರ್ ಫ್ಯಾನ್ ಅಂತ ಅಲ್ವಾ? ಎಸ್ ಸರ್. ಹಾಂ, ಕರೆಕ್ಟಿಗೆ ಗೊತ್ತಾಯ್ತು. ಎಸ್, ತುಂಬ ಎನರ್ಜೆಟಿಕ್ ಆಗಿತ್ತು. ಆ ಥರ ಆ್ಯಟಿಟ್ಯೂಡ್ ಸಹ ತುಂಬ ಚೆನ್ನಾಗಿತ್ತು. ಎಕ್ಸ್ಪ್ರೆಸ್ ಮಾಡ್ತಿದ್ಯಲ್ಲ ಅದೆಲ್ಲ ಕನೆಕ್ಟ್ ಆಯಿತು. ಮತ್ತು ಸ್ವಲ್ಪ ಫ್ಲಿಪ್ಸ್ ಮೇಲೆ ಸ್ವಲ್ಪ ಗಮನ ಕೊಡಿ ಪ್ಲೀಸ್. ಬೇಕಿದ್ರೆ ಮಾತ್ರ ಹಾಕಿ, ಇಲ್ಲ ಸುಮ್ಮನೆ ಹಾಕಬೇಡಿ. ಓಕೆ ಸರ್. ಮೆಸ್ಸಿ ಕಾಣುತ್ತೆ ಅದು. ಓಕೆ, ಓವರಾಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಓಕೆ ಸರ್. ಥ್ಯಾಂಕ್ ಯು. ಓಕೆ, ಸಾಕ್ಷಿ ಮೇಡಮ್. ಹಾಯ್ ಧನು. ಹಾಯ್ ಮ್ಯಾಮ್. ಸೊ ನನಗೆ ಎಂಟೈರ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಅನಿಸ್ತು. ಬಟ್ ದೆನ್ ನೀವು ವಾವ್ ಮೂಮೆಂಟ್ಸ್ ಆಗಲಿ ಇನ್ನೊಂದು ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಓಕೆ ಮ್ಯಾಮ್. ಲ್ಯಾಂಡಿಂಗ್ ಮೇಲೆ ಎಲ್ಲ ಸ್ವಲ್ಪ ಗಮನ ಕೊಡಬೇಕು. ಆ್ಯಂಡ್ ತುಂಬ ಹಾರ್ಷಾಗಿ ಇರೋ ಮೂಮೆಂಟ್ಸ್ ಎಲ್ಲ ನೆಸೆಸರಿ ಇಲ್ಲ ಅಂತ ನನಗನ್ನಿಸ್ತು. ಬಿಕಾಸ್ ಡ್ಯಾನ್ಸಿಂಗೇ ತುಂಬ ಸ್ಟ್ರಾಂಗ್ ಇದೆ ನಿಮ್ಮದು. ಸೊ ಅದರಲ್ಲೇ ಇದೆಲ್ಲ ಕೊರಿಯೋಗ್ರಾಫರ್ ಗಮನ ಕೊಡಬೇಕಾಗಿದೆ. ನಿಮಗೆ ಹೇಳ್ಕೊಟ್ಟಿರೋದನ್ನ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸೂರಜ್ ಸರ್. ಹಾಯ್ ಧನು, ಹಾಯ್ ಸರ್. ನಿಮ್ಮ ಕೊರಿಯೋಗ್ರಾಫರ್ ಬಂದಿದ್ದಾರಾ? ನೋ ಸರ್. ಇಲ್ವಾ? ಯಾಕೆಂದರೆ ನಮ್ಮ ಟೆಕ್ನಿಕಲ್ ಟೀಮಿಂದ ತಿಳ್ಕೊಂಡೆ ನೀವಿವತ್ತು ಪರ್ಫಾರ್ಮೆನ್ಸ್ ಮಾಡಿರೋದು 1 minute 29 seconds. ಎಸ್ ಸರ್. ಇದು ಬೇರೆ ಕಂಟೆಸ್ಟೆಂಟ್ ಅವರಿಗೆ ಕಂಪೇರ್ ಮಾಡಿದಾಗ 2.5 minutes ಇರುತ್ತೆ. ಸೊ ನಿಮ್ಮ ಎನರ್ಜಿ ಲೆವೆಲ್ 1 minute ಸೇವ್ ಆಗುತ್ತೆ. ಸೊ ಒಂದು ರೂಲ್ಸ್ ಇರುತ್ತೆ, ಅದರ ಪ್ರಕಾರ ನೀವು ಅಷ್ಟೇ ಟೈಮಿಂಗ್ಗೆ ಪರ್ಫಾರ್ಮೆನ್ಸ್ ಕೊಡಬೇಕು. ಅಲ್ಲಿ ನಮಗೆ ಜಡ್ಜ್ ಮಾಡಲಿಕ್ಕೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಎಲ್ಲರೂ 2-2.5 ನಿಮಿಷ ಮಾಡಿದಾಗ ನೀವು 1.5 ನಿಮಿಷ ಮಾಡಿದಾಗ ಅಲ್ಲಿ ನಿಮಗೆ ಎನರ್ಜಿ ಸೇವ್ ಆಗುತ್ತೆ. ನೀವು ಎಷ್ಟು ಬೇಕಾದ್ರೆ ಎನರ್ಜಿ ಕೊಡ್ಬೋದು 1.5 ನಿಮಿಷಕ್ಕೆ. ಸೊ ಈ ಟೆಕ್ನಿಕಲ್ ಡೀಟೇಲ್ನ ನಾನು ಇವಾಗಟ್ಟೆ ತಗೊಂಡೆ. ಸೊ ದಯವಿಟ್ಟು ನಿಮ್ಮ ಕೊರಿಯೋಗ್ರಾಫರ್ಗೆ ಇದನ್ನು ತಿಳಿಸಿ. ಟೈಮಿಂಗ್ ಇದಕ್ಕೆ ಮೈನಸ್ ಪಾಯಿಂಟ್ ಇರುತ್ತೆ. ಓಕೆ, ಹೇಳಿಬಿಡಿ. ಎಸ್, ಕಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್. ಧನು, ನೀವು ತುಂಬ ಸ್ಟ್ರಾಂಗೆಸ್ಟ್ ಡ್ಯಾನ್ಸರ್. ಎಲ್ಲರೂ ಈಸಿ ಸ್ಟೆಪ್ಸ್ನ ಮಾಡಿ ಸೇಫ್ ಆಗ್ತಾರೆ. ನೀವಿವತ್ತು ಏನು 1.5 ನಿಮಿಷ ಮಾಡಿದ್ದೀರಾ ಅದು ಡೂ ಆರ್ ಡೈ ಥರ ಇತ್ತು. ಕೆಲವೊಂದು ಸ್ಟನ್ಸ್ ಆಗಿರಲಿ, ನಿಮ್ಮ ಪರ್ಫಾರ್ಮೆನ್ಸ್ ಸ್ಟೆಪ್ಸ್ ಆಗಿರಲಿ, ನಾನು ಮಾಡ್ತೀನಿ ನೋಡಿ, ಐ ಆಮ್ ಎ ಸ್ಟ್ರಾಂಗ್ ಡ್ಯಾನ್ಸರ್, ಆ ಥರ ಇತ್ತು. ಇದು ನಮಗೆ ಬೇಕು ಈ ಸ್ಟೇಜಲ್ಲಿ. ಬಟ್ ಇನ್ನೂ ನಿಮ್ಮ ಡ್ಯಾನ್ಸಿಂಗ್ ಸ್ಟೈಲ್ ಇಂಪ್ರೂವ್ ಆಗಿ ಏನಾದರೂ ಹೊಸತು ತಂದು ಆ್ಯಂಡ್ ಟೈಮಿಂಗ್ ಮೈಂಟೈನ್ ಮಾಡಿದರೆ ನೀವು ಒನ್ ಆಫ್ ದ ಫಿನಾಲೆಯಲ್ಲಿ ನೋಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಷ್ಟು ಸ್ಟ್ರಾಂಗ್ ಇದ್ದೀರಾ. ಅಂದರೆ ತುಂಬ ಕಡಿಮೆ ಹುಡುಗರು ಡ್ಯಾನ್ಸರ್ಸ್ ಇಲ್ಲಿ ಇರೋದು ಈ ವೇದಿಕೆಯಲ್ಲಿ, ಅದರಲ್ಲಿ ನೀವು ಒಬ್ಬರು ಸ್ಟ್ರಾಂಗ್. ಓಕೆ, ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಓಕೆ ಧನು, ವಿಶ್ ಯು ಆಲ್ ದ ಬೆಸ್ಟ್.
ಏನೇನು ಮೈನಸ್ ಇದೆಯೋ ಒಂಚೂರು ಕೊರಿಯೋಗ್ರಫರ್ಸ್ಗೆ ಹೋಗಿ ಹೇಳಿದರೆ ಅವರು ನೆಕ್ಸ್ಟ್ ಬರಬೇಕಿದ್ರೆ ಈ ತನು KGF ಚಾಪ್ಟರ್ 2ದಲ್ಲಿ ಬಂದಂಗಿರಬೇಕು. ಓಕೆ ಓಕೆ ಸರ್. ಓಕೆ ಇದು ಸ್ಪಂದನ ವಾಹಿನಿ ಹಾಗೆಯೇ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ಸೀಸನ್ 1 ನಡೀತಾ ಇದೆ. ಈ ಒಂದು ಮಹಾಯುದ್ಧದಲ್ಲಿ ಕಂಟೆಸ್ಟೆಂಟ್ಗಳು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ಗಳ ಜೊತೆಗೆ ವೇದಿಕೆಯಲ್ಲಿ ಬರ್ತಾ ಇದ್ದಾರೆ. ಸೊ ಇನ್ನಷ್ಟು ಕಂಟೆಸ್ಟೆಂಟ್ಗಳ ಡ್ಯಾನ್ಸ್ ಕೂಡ ಬಾಕಿ ಇದೆ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ ತೆಗೆಯುವಂತಹ ಹೊತ್ತು. ಸೊ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಸ್ಪಂದನ ವಾಹಿನಿ ಹಾಗೆಯೇ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ಸೀಸನ್ 1 ನಮ್ಮ ಜನಗಳ ಮುಖಾಂತರ ಹಾಗೆಯೇ ಜಡ್ಜಸ್ ಅವರ ಏನು ತೀರ್ಪುಗಾರಿಕೆ ಇದೆ ಅದರ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ಯಾರು ಮುಂದಿನ ರೌಂಡ್ಗೆ ಹೋಗ್ತಾರೆ ಅನ್ನೋದು. ಸೊ ವಿ ಹ್ಯಾವ್ ಎನದರ್ ಕಂಟೆಸ್ಟೆಂಟ್ ದಟ್ ಈಸ್ ನನ್ ಅದರ್ ದ್ಯಾನ್ ನಮ್ಮ ಅಪೇಕ್ಷಾ ಕುಮಟದಿಂದ ಇಲ್ಲಿವರೆಗೂ ಬಂದಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡಬೇಕು. ಸೊ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಅಪೇಕ್ಷಾ.
ಚೆಟ್ಟರು ಅಕ್ಷಸರೆಲ್ಲರೂ ಕಾವಲಿದ್ದರು ನಾಳೆ ಬರುವೆ ನಮ್ಮ ಪ್ರಾಣ ಹೋದರು ನಮ್ಮ ಅಪ್ಪುವಿನ ಗೀತೆ ರಾಜ್ ಸಿನಿಮಾದ ಒಂದು ಬ್ಯೂಟಿಫುಲ್ ಗೀತೆಗೆ ಅದು ಎನರ್ಜಿಯಿಂದ ಹೋಗಿರುವಂತಹ ಗೀತೆಯನ್ನು ಎಷ್ಟು ಎನರ್ಜಿ ರೀಚ್ ಆಗಿದೆ ಅಂತ ಹೇಳಿ ಸಾಕ್ಷಿ ಮೇಡಮ್. ಹಾಯ್ ಅಪೇಕ್ಷಾ. ಹಲೋ. ನಿಮ್ಮ ಕೊರಿಯೋಗ್ರಾಫರ್ ಇದ್ದಾರಾ? ಆ್ಯಸ್ ಇಟ್ ಈಸ್ ವಿಕಾಸ್ ಮಾಸ್ಟರ್. ಕರೀರಿ. ಲಾಸ್ಟ್ ಎಪಿಸೋಡಲ್ಲಿ ಒಬ್ರು ಸ್ನೇಕ್ ಮಾಡಿದ್ರು, ನಿಮ್ಮ ಕಂಟೆಸ್ಟೆಂಟ್ ಅಲ್ವಾ ಅವರು? ಹೌದು. ಯಾಕೆ ನೀವೆಲ್ಲ ಕಂಟೆಸ್ಟೆಂಟ್ಗೂ ಒಂದೊಂದು ಅವತಾರ ಹಾಕ್ಸ್ಕೊಂಡು ಬಂದಿದ್ದೀರಾ? ಲಾಸ್ಟ್ ಟೈಮ್ ಏನು ಮಾಡಿದ್ರಿ ಅಪೇಕ್ಷಾ? ನೀವು ಏನು ಸಾಂಗ್ ಪರ್ಫಾರ್ಮ್ ಮಾಡಿದ್ರಿ ಮೆಗಾ ಆಡಿಷನ್ಗೆ? ಅಪ್ಸರಾ ಅಲಿ. ಸೊ ಅವಳಿಗೆ ಒಳ್ಳೆ ಸ್ಟೈಲ್ ಇದೆ, ಒಳ್ಳೆ ಪೊಟೆನ್ಷಿಯಲ್ ಇದೆ, ಬಟ್ ಒಂದು ಅವಳಿಗೆ ಕಾಸ್ಟ್ಯೂಮ್ ತುಂಬ ಹಿಂಸೆ ಆಗ್ತಾ ಇತ್ತು ಅನ್ಸುತ್ತೆ. ಟುವರ್ಡ್ಸ್ ದ ಎಂಡ್ ತುಂಬ ಅಂದರೆ ತುಂಬ ಟಯರ್ಡ್ ಆಗಿದ್ರು ಅವರು. ಅಂದರೆ ಏನು ಮಾಡೋಕ್ಕಾಗದೇ ಅಷ್ಟು ತುಂಬ ಕ್ಲಮ್ಸಿ ಆದಾಗ ತುಂಬ ಮೂಮೆಂಟ್ಸು, ತುಂಬ ತುಂಬ ಅನ್ನೆಸೆಸರಿ ಆಕ್ರೋಬ್ಯಾಟಿಕ್ಸ್ ಅಂತ ನನಗನ್ನಿಸ್ತು. ಸೊ ಇದೆಲ್ಲ ನೀವು ಸರಿಪಡಿಸ್ಕೋಬೋದು. ದಿಸ್ ಈಸ್ ನಾಟ್ ಎಟ್ ಆಲ್ ಅ ಬಿಗ್ ಡೀಲ್ ಫಾರ್ ಯು ಅಂತ ನನಗನ್ಸುತ್ತೆ. ಸೊ ಐ ಹೋಪ್ ಇದೆಲ್ಲ ನೀವು ನೆಕ್ಸ್ಟ್ ರೌಂಡಲ್ಲಿ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಯು ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್ ಅನಿಸುತ್ತೆ ನನಗೆ. ಸೊ ಐ ಹೋಪ್ ಟು ಸಿ ಹರ್ ಇನ್ ದ ನೆಕ್ಸ್ಟ್ ರೌಂಡ್. ಅವಳಿಗೆ ಒಳ್ಳೆ ಪೊಟೆನ್ಷಿಯಲ್ ಇದೆ. ಶಿ ಇಸ್ ಅ ಗುಡ್ ಡಾನ್ಸರ್. ಓಕೆ, ಆಲ್ ದ ವೆರಿ ಬೆಸ್ಟ್. ಸೂರಜ್ ಸರ್. ಇದು ಏನು ಕ್ಯಾರೆಕ್ಟರ್ ಅಂತ ಹೇಳ್ಬೋದಾ? ಜಸ್ಟ್ ಸಾಂಗಿಗೆ ನೀವು ಮಾಡಿರೋದಾ ಅಥವಾ ಏನಾದರೂ ಹೇಳಿ? ಜಸ್ಟ್ ಸಾಂಗಿಗೆ ಅಷ್ಟೇ. ಜಸ್ಟ್ ಸಾಂಗಿಗೆ. ಓಕೆ, ಫೈನ್. ನಾನೇನು ಇದು ಕೊರಿಯೋಗ್ರಾಫರ್ನ ಕರೆದು ನಾವು ಜಸ್ಟ್ ಕ್ಲಾರಿಟಿ ತೊಗೊಳ್ತಿದ್ದೇವೆ ಅಷ್ಟೇ. ನಿಮ್ಮ ಕ್ರಿಯೇಟಿವಿಟಿನ ನಾವು ಅಪ್ರಿಷಿಯೇಟ್ ಮಾಡ್ತೇವೆ, ಬಟ್ ಅದಕ್ಕೊಂದು ಜಸ್ಟಿಫಿಕೇಷನ್ನ ನೀವು ಕೊಟ್ಟಾಗ ನಮಗೆ ಅದು ಕನ್ವೆ ಆಗುತ್ತೆ ಅಷ್ಟೇ. ಓಕೆ, ಅದರ್ವೈಸ್ ಡ್ಯಾನ್ಸಿಂಗ್ ವೈಸ್ ನೀವು ಹಾಕಿರೋ ಸ್ಟೆಪ್ ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಆದರೆ ಇವತ್ತು ಕಾಸ್ಟ್ಯೂಮ್ ಸ್ವಲ್ಪ ಸಾಥ್ ಕೊಡಲಿಲ್ಲ. ಇದರ ಬಗ್ಗೆ ನೀವು ನೆಕ್ಸ್ಟ್ ರೌಂಡ್ಗೆ ಕಾಸ್ಟ್ಯೂಮ್ ಜೊತೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಐ ಥಿಂಕ್ ಇಟ್ ವಿಲ್ ಬಿ ಮೋರ್ ಈಸಿಯರ್ ಅನಿಸುತ್ತೆ. ಓಕೆ, ಲೆಟ್ಸ್ ಸಿ. ಹೋಪಿಂಗ್ ಫಾರ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸುಮಿತ್ ಸರ್. ವಿಕಾಸ್, ಎಸ್ ಸರ್. ಲಾಸ್ಟ್ ಎಪಿಸೋಡ್ ಸಹ ನಾನು ಹೇಳಿದ್ದೇನೆ, ಈ ಎಪಿಸೋಡ್ ಸಹ ಹೇಳ್ತಿದ್ದೇನೆ. ನಂಗೆ ನಿಮ್ಮ ಪೊಟೆನ್ಷಿಯಲ್ ಗೊತ್ತಿದೆ, ನಿಮ್ಮ ಕೊರಿಯೋಗ್ರಫಿ ಗೊತ್ತಿದೆ, ನಿಮ್ಮ ಟ್ಯಾಲೆಂಟ್ ಗೊತ್ತಿದೆ. ಯಾಕೋ ಮಿಸ್ ಹೊಡಿತಿದೆ, ಎಲ್ಲಿ ಅಂತ ಗೊತ್ತಿಲ್ಲ. ಎಸ್, ಸಮ್ಟೈಮ್ಸ್ ನಸೆ ಮಿಸ್ ಹೊಡಿತದೆ. ಅಪೇಕ್ಷಾ ಸರ್ ಏನು ಕೊರಿಯೋಗ್ರಫಿ ಮಾಡಿದ್ದಾರೆ, ಏನು ಸ್ಟೆಪ್ಸ್ ಹಾಕಿದ್ದಾರೆ, ಟ್ರೈ ಮಾಡಿದ್ದೀರಾ ಆ ಲೆವೆಲ್ ಮೇಂಟೈನ್ ಮಾಡಲಿಕ್ಕೆ? ಸರ್ ಒಂದು 6 ನಿಮಿಷದ 8 ನಿಮಿಷ ಡಾನ್ಸ್ ಕೊರಿಯೋಗ್ರಫಿಯನ್ನು 2.5 ನಿಮಿಷಕ್ಕೆ ತುಂಬಿಸಿಬಿಟ್ಟಿದ್ದಾರೆ. ಆ ಥರ ನಂಗೆ ಅನಿಸಿತ್ತು. ನಿಮಗೆ ಎನರ್ಜಿ ಸಾಕಾಗಲಿಲ್ಲ ಲಾಸ್ಟ್ ಆಗುವಾಗ, ಫೇಸಲ್ಲಿ ಕಾಣ್ತಿತ್ತು. ಯು ಆರ್ ಟಯರ್ಡ್ ಅಲ್ವಾ? ಡು ಯು ಅಗ್ರಿ? ಅಗ್ರಿ? ಎಸ್ ಆರ್ ನೋ? ಎಸ್. ಲಾಸ್ಟ್ ಆಗೋ ಗ್ರಾಫ್ ಬಿದ್ದೋಯ್ತು ಎನರ್ಜಿ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮೋರ್ ಫ್ರಮ್ ಯು, ಬಿಕಾಸ್ ನಾನು ನೋಡಿದೆ ನಿಮ್ಮ ಪರ್ಫಾರ್ಮೆನ್ಸ್ ಇದಕ್ಕಿಂತ ಮುಂಚೆ ಅಲ್ವಾ? ಐ ವಾಂಟ್ ಅಪೇಕ್ಷಾ ಟು ಬಿ ಬ್ಯಾಕ್ ಆ್ಯಂಡ್ ವಿಕಾಸ್ ಫಾರ್ ನೆಕ್ಸ್ಟ್ ಎಪಿಸೋಡ್ ಚೆನ್ನಾಗಿ ಕೊರಿಯೋಗ್ರಫಿ ಮಾಡ್ಕೊಂಡು ಬರಬೇಕು. ಇದು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ನಿಮ್ಮಿಂದ ನಾನು. ಓಕೆ? ಎಸ್ ಸರ್. ಓಕೆ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಓಕೆ, ವಿಶ್ ಯು ಆಲ್ ದ ಬೆಸ್ಟ್ ಅಪೇಕ್ಷಾ ಆ್ಯಂಡ್ ವಿಕಾಸ್ ಸರ್. ಸ್ಮಾಲ್ ವಿಷಯ ಅಷ್ಟೇ, ಇವತ್ತು ಬಿದ್ದವನೇ ನಾಳೆಗೆ ಹೇಳೋದಂತೆ, ಬೀಳೋದೇ ಹೇಳೋದಕ್ಕಂತೆ. ಎಡು ಬಿದ್ದವು ಮಾತ್ರ ಅದ್ರ ನೋವು ಗೊತ್ತಾಗತ್ತೆ, ಮತ್ತು ಹೇಳೋದಕ್ಕೆ ಹೊಸ ಸ್ಫೂರ್ತಿ ಸಿಗುತ್ತೆ. ಇವತ್ತು ಆಗಿರುವಂಥದ್ದು ಸಣ್ಣದ್ದೇನೋ ಮಿಸ್ಟೇಕ್ ಅಷ್ಟೇ, ಬಟ್ ಇದನ್ನು ಕಲ್ತ್ಕೊಂಡು ಮುಂದೆ ಬಂದರೆ ಗೊತ್ತಿಲ್ಲ, ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಚಾಂಪಿಯನ್ ಸೀಸನ್ 1 ನೀವೇ ಆಗ್ಬೋದು. ಅದು ನೀವೇ ಆಗಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ಕೂಡ. ಥ್ಯಾಂಕ್ ಯು ಸೋ ಮಚ್ ಅನ್ಸುತ್ತೆ. ಇದು ಸ್ಪಂದನ ವಾಹಿನಿ ಹಾಗೆಯೇ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಅರ್ಪಿಸುವಂತಹ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್
ಸೀಸನ್ 1 ಈ ಥರ ನಮ್ಮ ಇನ್ನೋರ್ವ ಕಂಟೆಸ್ಟೆಂಟ್ ಅನ್ನು ವೇದಿಕೆಗೆ ಕರೆಯುವಂತ ಹೊತ್ತು. ಸೊ ವಿ ಹ್ಯಾವ್ ಹಂಸಿನಿ. ಸೊ ಲೇಡೀಸ್ ಅಂಡ್ ಜೆಂಟಲ್ಮನ್, ಪುಟ್ ಯು ಹ್ಯಾಂಡ್ಸ್ ಟುಗೆದರ್ ಫಾರ್ ಹಂಸಿನಿ. तूक तो गड़बड़ चल चल लड़के, तूक तो गड़बड़ बाय बाय बड़के, तूक तो गड़बड़ चल चल लड़के, तूक तो गड़बड़ बाय बाय बड़के. नक्कारे 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 शैतानी जवानी हिमसरे, नक्कारे 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 मैं जंगल की बिजली हूँ रे. तूक तो गड़बड़ चल चल लड़के, तूक तो गड़बड़ बाय बाय बड़के. शबनम जैसी लड़की तेरी दिल की खिड़की, ये हाडनೊಂದು ಕೇಳಿ शाम से सुबह नारे नाद ತುಂಬಾ ವಿನೋದ ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ಬಂದ ಮೇಲೆ ನಂದೇ ಹವ. ಕಟ್ಟುನಿಟ್ಟುಗಾಗಿ ದೊಡ್ಡ ರಾಜನಂತೆ ಮೀಸೆ ಬಿಟ್ಟು ಬಾಬಿ ಜುಟ್ಟು ಕಟ್ಟು ಮಾಡೋ ಕೆಂಪೇಗೌಡ, ಸುಟ್ಟು ಆತ ಸಿಟ್ಟಿನಲ್ಲಿ ಅಟ್ಟಹಾಸ ಮಾಡಿ ಬಂದ ದಿಟ್ಟೈತೆ ಇಟ್ಟು ಬಂದ ಕೆಂಪೇಗೌಡ. ಹೆಬ್ಬುಲಿ ಬಂದಿದೆ ಎಲ್ಲರೂ ಭಯ ಭಯ ಅಂತಾರೆ, ದುಷ್ಟರ ಶಿಕ್ಷಕ ಶಿಷ್ಟರ ರಕ್ಷಕ ಎಲ್ಲರೂ ಜಯ ಜಯ ಅಂತಾರೆ. ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ಸೀಸನ್ 1ರಲ್ಲಿ ನಮ್ಮ ಹಂಸಿಣಿಯ ಪರ್ಫಾರ್ಮೆನ್ಸ್ ಹೇಗಾಯಿತು ಅಂತ ಹೇಳಿ ಸೂರಜ್ ಸಾನಿಲ್ ಸರ್. ಹಾಯ್ ಹಂಸಿನಿ. ಹಲೋ ಸರ್. ನನಗೆ ನಿಮ್ಮ ಪರ್ಫಾರ್ಮೆನ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಂದರೆ ಎನರ್ಜಿ. ತುಂಬ ಎನರ್ಜಿ ಹಾಕ್ತೀರಾ ನೀವು ಸ್ಟೇಜಲ್ಲಿ. ಅದೊಂದು ಕಾಂಪಿಟೇಟಿವ್ ಸ್ಪಿರಿಟ್ ಬೇಕು ಪರ್ಫಾರ್ಮೆನ್ಸ್ ಮಾಡೋರಿಗೆ, ಅದು ನನಗೆ ತುಂಬ ಹಿಡಿಸ್ತು. ಆ್ಯಂಡ್ ನೆವರ್ದಲೆಸ್ ಫಸ್ಟ್ ಸಾಂಗಿಗೆ ನನಗೆ ನಿಮ್ಮ ಕಾಸ್ಟ್ಯೂಮ್ ತುಂಬ ಆ್ಯಪ್ಟ್ ಆಗಿತ್ತು. ಆ ಫಸ್ಟ್ 1-2 ಸಾಂಗಿಗೂ ಓಕೆ ಅಂತ ಆಗುತ್ತೆ. ಲಾಸ್ಟ್ ಸಾಂಗಿಗೆ ನನಗೆ ಹೇಗೋ ಕಾಸ್ಟ್ಯೂಮ್ ಅದಕ್ಕೆ ಅಷ್ಟು ಮ್ಯಾಚ್ ಆಗಿಲ್ಲ. ನಿಮ್ಮ ಕೊರಿಯೋಗ್ರಾಫರ್ ಇದ್ದಾರಾ? ಪ್ಲೀಸ್ ಕಾಲ್ ಹಿಮ್ ಆನ್ ದ ಸ್ಟೇಜ್. ಸೊ ಬರಲಿ ಪ್ರೀತಿಯ ಚಪ್ಪಾಳೆ. ದೂರದಿಂದ ನಮ್ಮ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ನ ವ್ಯಾಲ್ಯೂವನ್ನು ಹೆಚ್ಚಿಸ್ತಾ ಇರುವಂತಹ ಕಂಟೆಸ್ಟೆಂಟ್ ಕೊರಿಯೋಗ್ರಾಫರ್ಸ್ಗಳು ನೀವೆಲ್ಲರೂ ಕೂಡ. ನಮಸ್ತೆ ವಿಷ್ಣು ಅವರಿಗೆ. ಇದು 3 ಸಾಂಗ್ ಒಂದಕ್ಕೊಂದು ಕನೆಕ್ಟ್ ಆಗ್ತಿಲ್ಲ, ನೀವು ಯಾಕೆ ಆ ಥರ ತಗೊಂಡ್ರೆ ಅಂತ ಕೇಳ್ಬೋದಾ? ನಾನು ಥರ್ಡ್ ಒನ್ ಬಂದು ಸ್ವಲ್ಪ ಪವರ್ ಪ್ಯಾಕ್ಟ್ ಆಗಿ ಇರಲಿ ಅಂತೇಳಿ ಸೆಲೆಕ್ಟ್ ಮಾಡಿದ್ದು. ಓಕೆ, ಅಷ್ಟೇ ಸರ್, ಬೇರೆ ಏನಿಲ್ಲ. ಓಕೆ, ಪರವಾಗಿಲ್ಲ. ಏನಂದರೆ ಇದು ಬೆಲ್ಲಿ ಬಾಲಿವುಡ್ ಕಾಸ್ಟ್ಯೂಮ್, ಅದಕ್ಕೆ ನಾವು ಟಪಂಗುಚಿನ ಆ್ಯಡಪ್ ಮಾಡಿದಾಗ ಅದು ಮ್ಯಾಚ್ ಆಗ್ತಿಲ್ಲ. ಅಂದರೆ ಇಲ್ಲಿ ತುಂಬ ಪ್ರೊಫೆಷ್ನಲಿಸಮ್ಗೆ ನಾವು ಇಂಪಾರ್ಟೆನ್ಸ್ ಕೊಡೋದ್ರಿಂದ ನೀವು ಪ್ರತಿಯೊಂದು ಡೀಟೇಲಿಂಗ್ನ ತೊಗೋಬೇಕಾಗುತ್ತೆ. ಆ್ಯಂಡ್ ನೋಡಿ, ಜಾನರ್ ಆಫ್ ದ ಸ್ಟೆಪ್ಸ್ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಕಡೆ ಬರೀ ಒಂದೇ ಥರ ಸ್ಟೆಪ್ಸ್ ಹೋಗೋದು ಬಿಟ್ಟು ಸ್ವಲ್ಪ ಕಡೆ ಸ್ಟೆಪ್ಸ್ ಚೇಂಜ್ ಮಾಡಲಿಕ್ಕೆ ಸಾಂಗ್ ನೀವು 3 ತೊಗೊಂಡಾಗಲೂ ಆ 3 ಸಾಂಗಲ್ಲೂ ಏನಾದರೂ ಒಂದು ಹೊಸತ್ತು ಕಾಣಲಿಕ್ಕೆ ಸಿಗಬೇಕು. ಅದು ಇರಲಿಲ್ಲ, ಒಂದೇ ಥರ ಹೋಯಿತು. ಬಟ್ ಆ್ಯಸ್ ಅ ಡ್ಯಾನ್ಸರ್ ಶಿ ಸ್ಟ್ರಾಂಗ್, ಇನ್ನೂ ಸ್ವಲ್ಪ ವರ್ಕ್ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಸಾಕ್ಷಿ ಮೇಡಮ್. ಹಾಯ್ ಹಂಸಿನಿ. ಸೊ ನನಗೆ ನಿಮ್ಮ ಎನರ್ಜಿ ಇಟ್ ವಾಸ್ ವೆರಿ ಗುಡ್. ಫುಲ್ ಪವರ್ ಪ್ಯಾಕ್ಟ್ ಆಗಿತ್ತು ಆ್ಯಕ್ಚುಲಿ ನಿಮ್ಮ ಎನರ್ಜಿ. ನೀಟಾಗಿ ಬ್ರೇಕ್ ಡೌನ್ ಮಾಡಿ ನೀವು ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಯು ಆರ್ ವೆರಿ ಎಕ್ಸ್ಪ್ರೆಸಿವ್ ಅನಿಸ್ತು ನನಗೆ. ದ ವೇ ಯು ಪ್ರೆಸೆಂಟ್ ಯುವರ್ ಸೆಲ್ಫ್ ಇಸ್ ಆಲ್ಸೋ ಗುಡ್. ತುಂಬ ಚೆನ್ನಾಗಿತ್ತು. ಸೊ ಇಂಪ್ರೂವ್ಮೆಂಟ್ ಎಲ್ಲಿ ಮಾಡ್ಕೋಬೇಕು ಅಂದರೆ, ಒಂದು ಮೂಮೆಂಟ್ ಮಾಡಿ ಇನ್ನೊಂದು ಮೂಮೆಂಟ್ಗೆ ಹೋಗೋ ಟ್ರಾನ್ಸಿಷನ್, ಅಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು. ಆ್ಯಂಡ್ ಗ್ರೇಸ್, ಎಲ್ಲಿ ಗ್ರೇಸ್ ಬೇಕು ಅಲ್ಲಿ ಗ್ರೇಸ್ ಬೇಕು. ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ವರ್ಕ್ ಮಾಡಬೇಕು ಆ ಜಾಗದಲ್ಲಿ. ಸೊ ಎಲ್ಲ ಕಡೆನೂ ಎನರ್ಜಿ ಹಾಕಿದ್ರೆ ವರ್ಕ್ ಆಗೋದಿಲ್ಲ.
ಒಂದು ಕಡೆ ಹೆಂಗಿರುತ್ತೆ ಅಂದರೆ ಒಂದು ಮೂಮೆಂಟ್ ಫುಲ್ ಎನರ್ಜೆಟಿಕ್ ಆಗಿರುತ್ತೆ, ಬಟ್ ದ ನೆಕ್ಸ್ಟ್ ಮೂಮೆಂಟ್ ಫುಲ್ ಗ್ರೇಸ್ ಆಗಿರುತ್ತೆ. ಅದನ್ನು ನಾವು ಹಂಗೆ ಪ್ರೆಸೆಂಟ್ ಮಾಡಿದಾಗಲೇ ಅದು ನಮಗೆ ಕನೆಕ್ಟ್ ಆಗೋದು. ನಿಮ್ಮ ಕೊರಿಯೋಗ್ರಾಫರ್ ನಿಮಗೆ ಹೇಳ್ಕೊಟ್ಟಿರ್ಬೋದು, ಬಟ್ ನೀವು ಅದನ್ನು ಮಾಡಿಲ್ಲ ಅಥವಾ ಅದನ್ನು ಕನ್ವೆ ಮಾಡದೇ ಇರಬೇಕಾದ್ರೆ ಅದು ನಿಮಗೆ ಮೈನಸ್ ಆಗುತ್ತೆ. ಸೊ ಅದರಿಂದ ಅದ್ರ ಮೇಲೆ ವರ್ಕ್ ಮಾಡಬೇಕು. ಸೊ ಯು ಹ್ಯಾವ್ ಅ ಗ್ರೇಟ್ ಪೊಟೆನ್ಷಿಯಲ್ ಅಂತ ನನಗನ್ಸುತ್ತೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸುಮಿತ್ ಸರ್. ಹಂಸಿನಿ, ಹಲೋ ಸರ್. ನಿಮ್ಮ ಹತ್ರ ಒಂದು ಗಾಡ್ ಗಿಫ್ಟೆಡ್ ಇದೆ ಎಲಿಮೆಂಟ್, ಎನರ್ಜಿ. ಫಸ್ಟಿಂದ ಲಾಸ್ಟ್ ತನಕ ಎನರ್ಜಿಯನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ. ಓಕೆ, ಬಟ್ ಸಾಂಗ್ ಸೆಲೆಕ್ಷನ್ಸ್ ಮಾಡುವಾಗ ಸ್ವಲ್ಪ ಔಟ್ಫಿಟ್ಸನ್ನು ನೋಡ್ಕೊಳ್ಳಿ, ಅದು ಮ್ಯಾಚ್ ಆಗುತ್ತಾ ಇಲ್ವಾ ಅಂತ. ಏನಾದರೂ ಒಂದಕ್ಕೆ ಕನೆಕ್ಟಿವಿಟಿ ಇರಲಿ. ಸಡನ್ ಚೇಂಜ್ ಮಾಡಿದಾಗ ಫೀಲೇ ಹೊರಟುಬಿಡ್ತೇವೆ. ಅರ್ಥ ಆಯ್ತಾ? ನಾವೊಂದು ಲೈಕ್ ಆ ಫೀಲಲ್ಲಿ ಇರ್ತೇವೆ, ಸಡನ್ ಫೀಲ್ ಚೇಂಜ್, ಅಗೇನ್ ಸಡನ್ ಫೀಲ್ ಚೇಂಜ್. ಸರ್ ಅರ್ಥ ಆಯ್ತಾ ನಿಮಗೆ? ಎಸ್. ನೆಕ್ಸ್ಟ್ ಟೈಮ್ ಕೊರಿಯೋಗ್ರಫಿ ಮಾಡುವಾಗ ಅಲ್ಲ ಸಾಂಗ್ ಚೂಸ್ ಮಾಡುವಾಗ ಅಟೈರ್ ಸಹ ಸ್ವಲ್ಪ ನೋಡ್ಕೊಳ್ಳಿ, ಅದು ಮ್ಯಾಚ್ ಆಗುತ್ತಾ ಇಲ್ವಾ ಅಂತ. ಓಕೆ, ಅದರ್ ದೆನ್ ಯುವರ್ ಪರ್ಫಾರ್ಮೆನ್ಸ್, ಯುವರ್ ಎನರ್ಜಿ ವಾಸ್ ವೆರಿ ಸ್ಟ್ರಾಂಗ್. ಚೆನ್ನಾಗಿ ಮಾಡಿದರೆ ಐ ಕ್ಯಾನ್ ಸಿ ಯು ಇನ್ ದ ಫೈನಲ್ಸ್. ಓಕೆ ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಅರ್ಜೆಂಟಾ? ಇಲ್ಲ ಅಲ್ಲ. ಸೊ ಮಾಸ್ಟರ್ ಸರ್ ಹೇಳ್ದಂಗೆ ಫಿನಾಲಿ ನೋಡೋಕೆ ಆಸೆ ಪಡ್ತಾ ಇದ್ದೀವಿ ನಾವು. ಸೊ ಮತ್ತು ಒಂಚೂರು ಜಾಸ್ತಿ ರೆಡಿಯಾಗಿ ಬಂದರೆ ಸೊ ಗ್ಯಾರಂಟಿ ಮತ್ತೆ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸಲ್ಲಿ ಫಿನಾಲಲ್ಲೇ ಡೈರೆಕ್ಟಾಗಿ ಮೀಟ್ ಆಗುವಂಥ ಪರ್ಫಾರ್ಮೆನ್ಸ್ ಸಿಗಲಿ. ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಜನತಾ ಜನಾರ್ದನ ಇದು ಸ್ಪಂದನ ವಾಹಿನಿ ಹಾಗೆಯೇ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ಸೀಸನ್ 1 ನಡೀತಾ ಇದೆ. ಈ ಒಂದು ಮಹಾಯುದ್ಧದಲ್ಲಿ ಕಂಟೆಸ್ಟೆಂಟ್ಗಳು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ಗಳ ಜೊತೆಗೆ ವೇದಿಕೆಯಲ್ಲಿ ಬರ್ತಾ ಇದ್ದಾರೆ. ಸೊ ಇನ್ನಷ್ಟು ಕಂಟೆಸ್ಟೆಂಟ್ಗಳ ಡ್ಯಾನ್ಸ್ ಕೂಡ ಬಾಕಿ ಇದೆ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ ತೆಗೆಯುವಂತಹ ಹೊತ್ತು. ಸೊ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಸ್ಪಂದನ ವಾಹಿನಿ ಹಾಗೆಯೇ ನಮ್ಮ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಅರ್ಪಿಸುವಂತಹ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ಸೀಸನ್ 1 ಇದರ 4ನೇ ವಾರ ಜೊತೆಗೆ ರೌಂಡ್ 3ಯ ಕೊನೆಯ ಹಂತದಲ್ಲಿದ್ದಾವೆ. ಸೊ ಕೆಲವು ಪರ್ಫಾರ್ಮೆನ್ಸ್ಗಳು ಬಾಕಿ ಇದೆ. ಗೋಲ್ಡನ್ ಬಜಾರ್ ಯಾರ ಪಾಲಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಸೊ ಈಗ ಇನ್ನೊಬ್ರು ಕಂಟೆಸ್ಟೆಂಟ್ ಕಾಯ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಭೂಮಿಕಾ ಫ್ರಮ್ ಬೆಂದಕಾಳೂರು, ನಮ್ಮ
ಬೆಂಗಳೂರಿನ ಭೂಮಿಕಾ. ಬರಲಿ ಜೋರಾದಂತಹ ಚಪ್ಪಾಳೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಎಲ್ಲೋ ಜೋಗಪ್ಪ ನಿನ್ನ ತಳ್ಮಾನೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಐನೋರ ಅಟ್ಟಿ ಕರ್ಸಿ ನಿನ್ನ ಜಾಗ ಬರ್ಸಿ ಮತ್ ನೋಡಿ ಕಾದು ಕುಂತಲ್ಲ. ತುಂಬ ಚಪ್ರ ಹಾಕಿ ಮಜಾ ಬಜಂತಿ ಬಾಸಿ ಸಬರಿ ಕಾದಂಗೆ ಕಾದಲ್ಲ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಎಲ್ಲೋ ಜೋಗಪ್ಪ ನಿನ್ನ ತಳ್ಮಾನೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇರುವಂಥದ್ದು ಒಂದೇ ಟೈಟಲ್, ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ಸೀಸನ್ 1 ಅಂತ ಹೇಳಿ. ಆ ಒಂದು ಟೈಟಲ್ನ ವ್ಯಾಲ್ಯೂ ಏನು ಅಂತ ಹೇಳಿ ಈ ನಮ್ಮ ಕಂಟೆಸ್ಟೆಂಟ್ಗಳು ಮಾಡ್ತಾ ಇರುವಂತಹ ಎಕ್ಸ್ಪಿರಿಮೆಂಟ್ ಆ್ಯಂಡ್ ಅವರು ನೀಡ್ತಾ ಇರುವಂತಹ 200% ಎಫರ್ಟ್ಸಿಗಾದರೂ ಒಂದ್ಸರಿ ಜೋರಾದ ಚಪ್ಪಾಳೆ ಎಲ್ಲರ ಕೈಗಳಿಂದ ಬರಲಿ. ಆ್ಯಂಡ್ ಪರ್ಫಾರ್ಮೆನ್ಸ್ Thank you. ಹೇಗಾಯಿತು ಅಂತ ಹೇಳಿ ಸುಮಿತಾ ಮೀನ್ ಸರ್. ಭೂಮಿಕಾ ಸರ್. ಸ್ಟಾರ್ ಪರ್ಫಾರ್ಮರ್ ಅಂತ ಅನ್ಬೋದು ನಿಮಗೆ. ಥ್ಯಾಂಕ್ ಯು ಸರ್. ಮಿಡ್ಲಲ್ಲಿ ಒಂದು ಪಾಸ್ ಕೊಟ್ರಲ್ಲ, ಅದು ತುಂಬ ಚೆನ್ನಾಗಿತ್ತು. ಆದಮೇಲೆ ಈ ಕಡೆ ಬಂದು ಸಮೋಟ್ ತಲೆಗೇನೋ ಹಾಕಿದ್ರಲ್ಲ, ಅದು ಚೆನ್ನಾಗಿತ್ತು. ಎಕ್ಸ್ಪ್ರೆಷನ್ ಚೆನ್ನಾಗಿತ್ತು, ಎನರ್ಜಿ ಚೆನ್ನಾಗಿತ್ತು, ಥ್ಯಾಂಕ್ ಯು ಓವರಾಲ್ ಎಲ್ಲ ಚೆನ್ನಾಗಿತ್ತು. ಸರ್. ಸೊ ಗ್ರೌಂಡ್ ಮೂಮೆಂಟ್ಸ್ ಇತ್ತಲ್ಲ, ಹಾಂ. ಅದು ನಿಜ ಅಂದರೆ ತುಂಬ ಕಷ್ಟ ಇದೆ. ಹಾಂ. ಓಕೆ, ಸೊ ನೀವು ಮಾಡಿದ್ರಲ್ಲೋ ಅದು ತುಂಬ ಏನೋ ಗಡ್ಸ್ಬೇಕು ಅದಕ್ಕೆಲ್ಲ, ಸ್ಟಾರ್ಟಪ್ಗೆ ಎಂಡ್ ಅಪ್ಗೆ ಅದು ತುಂಬ ಚೆನ್ನಾಗಿತ್ತು. ಸಮೌಟ್ ಇನ್ನು ಚೆನ್ನಾಗಿ ವಾವ್ ಮೂಮೆಂಟ್ಸ್ ಮಾಡಿದ್ದೀರಾ ನೀವು, ಅದು ತುಂಬ ನಂಗೆ ಲೈಕ್ ಆಯಿತು. ಥ್ಯಾಂಕ್ ಯು. ಓವರಾಲ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು, ವಾವ್ ಆಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ವೆಲ್ಕಮ್. ಥ್ಯಾಂಕ್ ಯು. ಸಾಕ್ಷಿ ಮ್ಯಾಮ್. ಹಾಯ್ ಭೂಮಿಕಾ. ಹಾಯ್ ಅಕ್ಕ. ಸೊ ಎಲ್ಲ ಓವರ್ ಆಲ್ ಆಗಿ ನೋಡಿದ್ರೆ ಯೋರ್ ಪರ್ಫಾರ್ಮೆನ್ಸ್ ವಾಸ್ ಲೈಕ್ ಬ್ರಿಲಿಯಂಟ್. ನನಗೆ ತುಂಬ ಔಟ್ ಆಫ್ ದ ಬಾಕ್ಸ್ ಅನಿಸ್ತು. ಇಷ್ಟು ಪರ್ಫಾರ್ಮೆನ್ಸ್ ನೋಡಿರೋದ್ರಲ್ಲಿ ಔಟ್ ಆಫ್ ದ ಬಾಕ್ಸ್ ಅನಿಸ್ತು ನಿಮ್ಮ ಪರ್ಫಾರ್ಮೆನ್ಸ್ ತುಂಬ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು. ಆ್ಯಂಡ್ ಓವರ್ ಆಲ್ ತುಂಬ ಚೆನ್ನಾಗಿ ಎಲ್ಲ ಪ್ರೆಸೆಂಟ್ ಆಗಿರ್ಬೋದು, ಎಕ್ಸ್ಪ್ರೆಷನ್ ಆಗಿರ್ಬೋದು, ಒಂದು ಮೂಮೆಂಟ್ನ ಫಿನಿಶ್ ಮಾಡಿ ಇನ್ನೊಂದು ಮೂಮೆಂಟ್ಗೆ ಹೋಗೋದಾಗಿರ್ಬೋದು, ಎಲ್ಲ ಎಕ್ಸಿಲೆಂಟಾಗಿ ಪ್ರೆಸೆಂಟ್ ಮಾಡಿದ್ದೀರಾ. ನಿಮಗೆ ಹೇಳ್ಕೊಟ್ಟಿರೋದನ್ನ 100 ಅಲ್ಲ 200% ಕೊಟ್ಟಿದ್ದೀರಾ ನೀವು. ಸೊ ರಿಯಲಿ ವೆರಿ ಗುಡ್. ಆ್ಯಂಡ್ ನನಗೆ ಈ ಎಪಿಸೋಡಲ್ಲಿ ನೀವು ನನ್ನ ಸ್ಟಾರ್ ಅಂತಲೇ ನಾನು ಹೇಳ್ಬೋದು. ಥ್ಯಾಂಕ್ ಯು ಅಕ್ಕ. ಯು ಹ್ಯಾವ್ ಡನ್ ಅ ವೆರಿ ಗ್ರೇಟ್ ಜಾಬ್. ಆಲ್ ದ ವೆರಿ ಬೆಸ್ಟ್. ಸೂರಜ್ ಸನಿಲ್ ಸರ್, ಎಕ್ಸ್ಪಿರಿಮೆಂಟ್ ಆ್ಯಂಡ್
ಅದಕ್ಕೆ ಬೇಕಾಗಿರುವಂಥದ್ದು ಒಂದೇ ಒಂದು 2 ಗುಂಡಿಗೆ ಬೇಕು ಅಂತ ಹೇಳ್ತೇವೆ ಇಂಥ ಪರ್ಫಾರ್ಮೆನ್ಸನ್ನು ಮಾಡೋದಕ್ಕೆ. ಸೊ ನಮ್ಮ ಈ ಡ್ಯಾರಿಂಗ್ ಕ್ವೀನ್ ಬಗ್ಗೆ ನಿಮ್ಮ ಒಪಿನಿಯನ್? ಹಾಯ್ ಭೂಮಿಕಾ. ಹಾಯ್ ಸರ್. ನನಗೆ ನಿಮ್ಮ ಬಗ್ಗೆ ನಾನು ಆಲ್ರೆಡಿ ಮೆಗಾ ಆಡಿಷನಲ್ಲಿ ಹೇಳಿದೆ. ತುಂಬ ಪಾಸಿಟಿವ್ ಆಗಿ ನಿಮ್ಮ ಬಾಡಿ ವೆಯ್ಟ್ ಬಗ್ಗೆ ನಾನು ಮಾತಾಡಿದ್ದೆ, ಇಫ್ ಐ ಆಮ್ ನಾಟ್ ರಾಂಗ್, ಕರೆಕ್ಟಾ? ಹಾಂ, ಹೇಳಿದ್ದು. ಯಾಕೆಂದರೆ ನೀವು ಬಾಡಿ ವೆಯ್ಟ್ ಇಟ್ಕೊಂಡು ಅಷ್ಟು ಸ್ಟ್ರೆಂತ್ ಹಾಕಿರೋದು ನಾನು ಮೆಗಾ ಆಡಿಷನ್ನಲ್ಲೇ ನೋಡಿದ್ದೆ. ಸೊ ಅದರ ಬಗ್ಗೆ ನಾನು ಮಾತಾಡಿ ನಿಮಗೆ ಅಪ್ರಿಷಿಯೇಟ್ ಮಾಡಿದ್ದೆ. ಇವತ್ತು ನಾನು ಏನು ಹೇಳ್ತೀನಂದರೆ, ನಾವು ಪ್ರತಿ ಸಲ ಪರ್ಫೆಕ್ಷನ್ನ ನೋಡಿ ಅವರು ಬೆಸ್ಟ್ ಇವರು ಬೆಸ್ಟ್ ಅಂತ ಹೇಳ್ತೀವಿ. ಬಟ್ ಜಸ್ಟ್ ಪಾಸ್ ಆಗಿ ನೆಕ್ಸ್ಟ್ ಟೈಮ್ಗೆ 50 ತೊಗೊಳ್ತಾರೆ, 60 ತೊಗೊಳ್ತಾರೆ. ನಾವು ಯಾವಾಗಲೂ 90 ಮತ್ತು 80 ಬಗ್ಗೆನೇ ಮಾತಾಡಿದರೆ ಈ ಹಿಂದ್ಗಡೆಯಿಂದ ಇಂಪ್ರೂವ್ ಆಗ್ತಾ ಬರ್ತಾ ಇರೋ ಮಕ್ಕಳಿಗೆ ಅಥವಾ ಟ್ಯಾಲೆಂಟಿಗೆ ನಾವು ಜಸ್ಟಿಫಿಕೇಷನ್ ಕೊಟ್ಟಾಗೆ ಆಗಲ್ಲ. ಸೊ ಇವತ್ತು ನೀವು ವೇದಿಕೆಯಲ್ಲಿ 35ಇಂದ 75ಗೆ ಬಂದಿದ್ದೀರಾ. ಸೊ ಅದಕ್ಕೆ ಈ ಗೋಲ್ಡನ್ ಬಜರ್, ಯು ಆರ್ ಡೈರೆಕ್ಟ್ಲಿ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ರೌಂಡ್. ಓಕೆ, ಸೊ ದರ್ಸ್ ಅ ಹ್ಯೂಜ್ ಇಂಪ್ರೂವ್ಮೆಂಟ್ ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ, ನಿಮ್ಮ ಡೇರಿಂಗ್ ಅಲ್ಲಿ, ಅಂಡ್ ನೀವು ಮಾಡಿರುವ ಎಕ್ಸ್ಪೆರಿಮೆಂಟ್ ಇಸ್ ಜಸ್ಟ್ ಅಮೇಝಿಂಗ್. ಏನ್ ಪ್ರಾಸ್ಪರಸ್ ಯೂಸ್ ಮಾಡಿದ? ಎಸ್, ದಟ್ ಈಸ್ ವೆರಿ ವೆರಿ ಕಮೆಂಡೇಬಲ್. ಯು ಟುಕ್ ದಟ್ ರಿಸ್ಕ್. ಅದು ಪ್ಲಸ್ ಆಸ್ ಎ ಗರ್ಲ್ ನೀವು ಮಾಡಿರೋ ಕೆಲವೊಂದು ಆಕ್ರೋಬ್ಯಾಟಿಕ್ ರಿಯಲಿ ಕಮೆಂಡೇಬಲ್. ನಾನು ನಿಮ್ಮ ಫ್ಯಾನ್ ಮೆಗಾ ಆಡಿಷನ್ ಇಂದ. ಇವತ್ತು ನಾನು ನಿಮ್ಮ ಫ್ಯಾನ್. ಐ ಲವ್ ಯುವರ್ ಟ್ರಾನ್ಸಿಷನ್ ಫ್ರಮ್ 0 to here. ಓಕೆ, ಅದಕ್ಕೆ ಈ ಗೋಲ್ಡನ್ ಬಜರ್ 3 ಜಡ್ಜಸ್ ಡಿಸ್ಕಸ್ ಮಾಡಿ ಕೊಟ್ಟಿದ್ದೇವೆ. ಇದನ್ನು ಚಾಲೆಂಜ್ ಆಗಿ ತಗೊಂಡು ನೆಕ್ಸ್ಟ್ ರೌಂಡಲ್ಲಿ ಇನ್ನೂ ಜಬರ್ದಸ್ತಾಗಿ ಇನ್ನೊಂದು ಗೋಲ್ಡನ್ ಬಜರ್ ತಗೊಳ್ಳೋ ಹಾಗೆ ಆಗಲಿ. ಓಕೆ, ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಓಕೆ, ಮತ್ತೆ ತಡ ಮಾಡೋದು ಬೇಡ, ಕಷ್ಟ ಅರ್ಥ ಆಗ್ತಾ ಇದೆ. ಡೈರೆಕ್ಟಾಗಿ ಹೋಗಿ ಗೋಲ್ಡ್ ಮೆಡಲನ್ನು ತೆಗೆದುಕೊಂಡು ಬಂದ್ಬಿಡಿ. ಇಫ್ ದ ಶೋ ಪರ್ಮಿಟ್ಸ್, ಈ ಗೋಲ್ಡನ್ ಬಜರ್ನ ಗೋಲ್ಡ್ ಮೆಡಲನ್ನು ಒಂದು ನಿಮಿಷ ಇಫ್ ಶೋ ಪರ್ಮಿಟ್ಸ್, ಈ ಗೋಲ್ಡ್ ಮೆಡಲ್ನ ನಾನು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಆರ್ಗನೈಸ್ ಆಗಿರೋ ನಿತಿನ್ ಅವ್ರು ಕೊಡ್ಬೇಕಂತ ನಾನು ಬನ್ನಿ ಸರ್. ನೀವು ಬಿಕಾಸ್ ದೇರ್ ಇಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್, ಸೊ ಅವ್ರು ಕೊಟ್ಟರೆ ಚೆನ್ನಾಗಿತ್ತು. ಈ ಒಂದು ರಿಯಾಲಿಟಿ ಶೋಗೆ ಅವ್ರು ಪಡ್ತಾ ಇರುವ ಕಷ್ಟ, ಅವ್ರು ಬಂದಿರುವ ಸ್ಟ್ರಗಲ್ ಅಂಡ್ ಅವ್ರು ಹಾಕ್ತಾ ಇರುವ ಎನರ್ಜಿ, ಅವರು ಇಟ್ಕೊಂಡಿರುವಂತಹ ಡಬಲ್ ಬ್ಯಾರಲ್ ಗುಂಡಿಗೆಗೆ ಅಂಡ್ ಈ ಶೋದಲ್ಲಿ ಪ್ರೆಸೆಂಟ್ ಮಾಡಿರುವಂತಹ ನಮ್ಮ ಡಬಲ್ ಗುಂಡಿಗೆ ಹೆಣ್ಣಿಗೆ ಈ ಮೆಡಲ್ ಬರಲಿ, ಚಿನ್ನದ ಪದಕ ಬರಲಿ. ಆಲ್ ಇಸ್ ಜೋರಾದ ಚಪ್ಪಾಳೆ. ಮತ್ತೇನು ಮಾತಾಡಿದ್ರು ಸೆಮಿಫಿನಾಲಿಯಲ್ಲಿ ಮಾತಾಡುವ. ಕಂಗ್ರಾಚುಲೇಷನ್. ಇದು ಸ್ಪಂದನ ವಾಹಿನಿ ಹಾಗೆಯೇ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೀಸನ್ 1 ಇದರ ಮಹಾಯುದ್ಧ. 34 ಕಂಟೆಸ್ಟೆಂಟ್ಗಳು ಜಿದ್ದಿನ ಮಹಾಸಮರದಲ್ಲಿ ಯುದ್ಧದ ಮೂಲಕ ಗುದ್ದಾಡಿ ಗೆದ್ದು ಬೀಗುವವರು ಯಾರು, ಸೆಮಿಫಿನಾಲೆಯಲ್ಲಿ ಅಲ್ಲಿಗೆ ಬಂದು ಸೆಣಸಾಡೋದಕ್ಕೆ ಸಿದ್ಧವಾಗುವವರು ಯಾರು, ಜನತಾ ಜನಾರ್ದನನ ಆಶೀರ್ವಾದವನ್ನು ಪಡೆದು ಸೆಮಿಫಿನಾಲೆಗೆ ಬಂದು ಸೆಮಿಫಿನಾಲೆಯಲ್ಲಿ ಮತ್ತೆ ಹೋರಾಟಕ್ಕೆ ಇಳಿಯೋರು ಯಾರು ಎನ್ನುವಂತಹ ಎಲ್ಲ ಯಕ್ಷ ಪ್ರಶ್ನೆಗಳು ಮುಂದಿನ ಸುತ್ತಿನಲ್ಲಿ ನಿಮಗೆ ನಾವು ಉತ್ತರ ಕೊಡಲಿಕ್ಕಿದ್ದೇವೆ. ಅಲ್ಲಿಯ ತನಕ 4ನೇ ರೌಂಡ್ ಪ್ರಾರಂಭವಾಗೋ ತನಕ ನಾವು ನಮ್ಮ ಮನೆಯಲ್ಲಿ ಮತ್ತೆ ಯೋಚನೆಯಲ್ಲಿರ್ತೇವೆ, ನೀವುಗಳು ಬರ್ತೀರಿ ಅಂತ ಹೇಳಿ. ಆ್ಯಂಡ್ ಹಾಗಾಗಿ ನಾನು 4ನೇ ರೌಂಡಿಗೆ ಬರೋದಕ್ಕೆ ತುಂಬ ಕಾತುರದಿಂದ ಕಾಯ್ತಾ ಇದ್ದೇನೆ, ಎಸ್ಪೆಷಲಿ ಸೌಮ್ಯ ಮೀಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನಮ್ಮ ಜಡ್ಜಸ್ ಕೂಡ ಕಾಯ್ತಾ ಇರ್ತಾರೆ, ಹಾಗೆಯೇ ನಮ್ಮ ಕಂಟೆಸ್ಟೆಂಟ್ಗಳು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಕಡೆಯದಾಗಿ ನಮ್ಮ ಸ್ಪಾನ್ಸರ್ಸ್ಗೆ ನಮ್ಮ ಕಡೆಯಿಂದ ಧನ್ಯವಾದ ಹೇಳುವಂಥ ಹೊತ್ತು. ಸೊ ವಿ ಹ್ಯಾವ್ ನಮ್ಮ ಸ್ಪೆಷಲ್ ಆಗಿ ಇವತ್ತಿನ ವೆನ್ಯೂ ಪಾರ್ಟ್ನರ್ ಆಗಿರುವಂತಹ ಸೃಷ್ಟಿ ಗಾರ್ಡನ್ಸ್ಗೆ ಒಮ್ಮೆ ಜೋರಾದಂತಹ ಚಪ್ಪಾಳೆ ಬರಲಿ. ಜೊತೆಗೆ ಮೀಡಿಯಾ ಪಾರ್ಟ್ನರ್ ಸ್ಪಂದನ ವಾಹಿನಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಹಾಸ್ಪಿಟಾಲಿಟಿ ಪಾರ್ಟ್ನರ್ ಆಗಿರುವಂತಹ ಟೋನಿ ಎಸ್ಟೇಟ್ ಅವರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಸೌಂಡ್ಸ್ ಅಂಡ್ ಲೈಟ್ ಪಾರ್ಟ್ನರ್ ಆಗಿರುವಂತಹ ವಿಜಯ ಸೌಂಡ್ಸ್ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ನಮ್ಮ ಸ್ಪೆಷಲ್ ಸ್ಪಾನ್ಸರ್ ಆಗಿರುವಂತಹ ಹನ್ಸಿ ಗೋಲ್ಡ್ ಅಂಡ್ ಡೈಮಂಡ್ಸ್ ಹಾಗೆಯೇ ಸುಧಾ ಜುವೆಲ್ಲರ್ಸ್ ಇವರೆಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೋಡ್ತಾ ಇರಿ, ಪ್ರೀತಿಸ್ತಾ ಇರಿ. ಅಲ್ಲಿ ತನಕ ಸ್ಪಂದನ ವಾಹಿನಿಯನ್ನು ಕೂಡ ನೋಡ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಹ್ಯಾವ್ ಅ ನೈಸ್ ಡೇ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. Until then, take care.